ನಮಸ್ತೆ, ನನ್ನ ಹೆಸರು ಹಂಸಿಕಾಜಿ, ಹೊಸಂಗಡಿಯಿಂದ. ನಾನು SATHS ಮಂಜೇಶ್ವರದಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಸಂಗೀತ ಗುರುಗಳು ಶಿಲ್ಪಾ ಭಟ್ ಅವರು. 3 ವರ್ಷದಿಂದ ಸಂಗೀತ ಕಲಿಯುತ್ತಿದ್ದೇನೆ. ಮೊದಲು ನಾನು ರಿಯಾಲಿಟಿ ಶೋಸ್ ಹೋಗಿದ್ದೆ, ಕಾಂಪಿಟೇಷನ್ಸ್ ಎಲ್ಲ. ಪ್ರೈಸ್ ಸಿಗ್ಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಉಂಟು ನನಗೆ. ಇದರಿಂದ ಪ್ರೈಸ್ ಸಿಗ್ತದೆ ಇಲ್ವಾ ಗೊತ್ತಿಲ್ಲ, ಬಟ್ ಇನ್ಸ್ಪೈರ್ ಆಗ್ಬೋದು, ನಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅಪ್ಪ, ಅಮ್ಮ, ಅಕ್ಕ ಎಲ್ರು ಸಿಂಗರ್ಸೇ. ಸೊ ಅಪ್ಪ ಮೊದಲು ಹಾಡ್ತಿದ್ರು, ಅಪ್ಪ ಭಜನೆಗೆಲ್ಲ ಹೋಗ್ತಾರೆ. ಭಜನೆ ಹೇಳಿ ನಂಗೆ ಎಕ್ಸ್ಪೀರಿಯನ್ಸ್ ಉಂಟು ಹಾಡಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಘನತನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಶಿವಂ ಶಿವಂ ಮಹಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿ ಬೀಜ ಮಹಾದೇವ್ಯ ತೇಜ ಭವಾನಿ ಸಮೇತ ಭಜೆ ಮಂಜುನಾಥ. ನಮಃ ಶಂಕರಾಯ ಚ ವಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ. ಆ ರಿದಮನ್ನು ಹಿಡ್ಕೊಳ್ಳೋದು, ಆ ಸಾಹಿತ್ಯವನ್ನು ಆ ಬೀಟಲ್ಲಿ ತಗೊಂಡೋಗಿ ಮುಗಿಸಿ ಇನ್ನೊಂದು ಸಾಹಿತ್ಯ ಬಂದಾಗಬೇಕು. ಸೊ ತುಂಬ ಕಷ್ಟ ಇದೆ, ತುಂಬ ಚೆನ್ನಾಗಿ ಹಾಡಿದ್ಯಾ, ಟ್ರೈ ಮಾಡಿದ್ಯಾ. ಓಕೆ, ಗುಡ್ ಲಕ್. ಭಾಸ್ಕರಂ ಅರ್ಧನಾರೀಶ್ವರಂ ಕೃತಶತಯಾಂಗಮೋ ಚತುರ್ದಧಿ ಸಂಗಮೋ ಪಂಚಭೂತಾತ್ಮಕಂ. ಪರ್ಫೆಕ್ಟ್ ಅದೇ ಇದರಲ್ಲಿ, ಅದೇ ಶ್ರುತಿಯಲ್ಲಿ, ಅದೇ ತಾಳದಲ್ಲಿ ನೀನು ಹಾಡ್ತೀಯ. ಆ ಶಕ್ತಿ ನಿನಗೆ ಇದೆ. ನವರಸ ಮನೋಹರೌ ದಶ ದಿಶಾಸು ವಿಮಲೌ.